ಈ ಕಾರ್ಯಕ್ರಮ ಉದ್ದೀಪನ ಅವರು ನಮ್ಮ ಶಾರದಾ ಸೇವಾ ಟ್ರಸ್ಟ್ ಶಾರದಾ ಮಾರ್ಕೆಟ್ ನಿರ್ಮಾಣ ಸಮಿತಿ ಮತ್ತು ಶಾರದಾ ಮಹೋತ್ಸವ ಸಮಿತಿ ಹೆಚ್ಚಿನ ಮಾತ ಜವಾಬ್ದಾರಿತ ಪದಾಧಿಕಾರಿಗಳ ಕಾರ್ಯಕರ್ತರಗಳ ಸದಸ್ಯರಗಳ ಸೇರಿಗಳು ಇಂಥ ಕಾರ್ಯಕ್ರಮ ಉದ್ದೀಪನ ಆದರೆ ಈ ಬಗೆಯ ಶೋಭಾಯಾತ್ರೆ ಈ ಒಂದು ಕೊರ್ತುಗಳಿಗೆ ಒಂದು ವಿಧರ್ಭ ಕೊರ್ತುಗಳು ನಮ್ಮ ಮಾತೆಲ್ಲ ಕೈ ಸೇರೋದ ಓವರ್ ಬ್ರಿಡ್ಜ್ದ ವೀರಮಾವತಿ ವ್ಯಾಯಾಮ ಶಾಲೆದ ಶಾರದಾ ಪುಣ್ಯದ 12 ಪುಣ್ಯದ ಶಾರದಾ ಮಹೋತ್ಸವದ ಶಾರದಾ ಅಪ್ಪನ ಒಂದು ಪುಣ್ಯದ ಬಂಧುಗಳು ಭವ್ಯವಾದ ಶೋಭಾಯಾತ್ರೆ ಈ ಕಾರ್ಯಕ್ರಮದ ಮಂಗಳ ಕಲಶ ಅಜನೆ ಕೀಲು ಕುದುರೆ ಚೆಂಡೆ ವಾದನ ನಾಸಿಕ ಬ್ಯಾಂಡ್ ವಾದನ ಅಜನೆ ಮಂಗಳ ಕಲಶದ ಪಂಚನಗಳ ಒಂದು ಸೇರಿಗಿಡೆ ಅವೆಲ್ಲಕಡೆ ಕೂದ ಮಾತ ನಮ್ಮ ಸರಸ್ವತಿ ಕಲಾ ರಥವಿಧಿ ಕೂಡ ಒಬ್ಬನ ಕೀಲು ಕುದುರೆಯ ಪ್ರದರ್ಶನವನ್ನು ಮಾಡಿದ್ದಾರೆ ಸರಸ್ವತಿ ಕಲಾ ಅವೆಲ್ಲಕಡೆ ಬ್ಯಾಂಡ್ ಪ್ರಕಾಶ್
साठी ಪುಣ್ಯದ ಒಂಜಿ ಪುಣ್ಯದ ಮನ್ನಡು ಒಂಜಿ ಧಾರ್ಮಿಕವಾದ ಶುಭ ಕಾರ್ಯ ಅವೇನು ವರ್ಷದಿಂಚ ನಡೆದು ಬರ್ತದಲ್ಲ ಇಡೀ ಕಾಲಕ್ಕೆ ಒಂಜಿ ಭವ್ಯವಾದ ಶಾರದಾ ಮಾತೆನ ಮಂದಿರ ಲೋಕಾರ್ಪಣೆ ಹಾಕೊಂಡ ಪೂರ್ವರು ನಮ್ಮ ಮಾತೆಲ್ಲ ಸೇರೋದ ಇಡೀ ಕಾಲಕ ಶಕ್ತಿದ ದೇವರೇರು ಕೊಂಡ ಆಂಜನೇಯ ಸ್ವಾಮಿಗೆ ಅಂಚನೆ ಆಂಜನೇಯ ಸ್ವಾಮಿನ ಸನ್ನಿಧಾನ ಹಿಡಿದು ವಿದ್ಯಾರ್ಥಿ ದೇವತೆನ ಸನ್ನಿಧಾನಕ್ಕೆ ಒಂಜಿ ಪದಕಾಣಿಕದ ಶೋಭಾಯಾತ್ರೆ ಒಂಜಿ ಕೋಪುನಂಚಿನ ಪೊರ್ತುಡು ಆಂಜನೇಯ ಸ್ವಾಮಿನಲ ಒಂಜಿ ಅನುಗ್ರಹ ನಟ್ಟೊಂದು ನಮಕ್ ಮಾದರಿಗಳ ಒಂಜಿ ಶಕ್ತಿ ದಿನ್ಯಾವಂಚಿನ ಅನುಗ್ರಹ ನಟ್ಟುನಂಚಿನ ಪೊರ್ತುಡು ಒಂಜಿ ಶೋಭಾಯಾತ್ರೆಗೆ ಚಾಲನೆ ಕೊಲ್ಪುನಂಚಿನ ಸಂದರ್ಭಗಳು ಇಂಥ ಸಂದರ್ಭಗಳು ಮಾತೆಲ್ಲ ಸೇರಿದಂಚಿನ ಗಣ್ಯರ ಮಾನವಿಗದ ಗಣ್ಯರ್ನಗಳ ಸೇಲಿಗೆ ಇಂಥ ಕಾರ್ಯಕ್ರಮ ಆರಂಭ ಕೊಲ್ಪುನಂಚಿನ ಪೊರ್ತು ಸಾರ ಸಾರ ಸಂಖ್ಯೆಡು ಜನಮಂದಿರ ಊರ್ದ ಮಾತ ಜನಮಂದಿರ ಅವು ಮಾತೃ ಮಂಡಳಿ ಅದಕ್ಕೂ ಅದನ್ನ ಮಾತ ವಿವಿಧ ಸಂಘ ಸಂಸ್ಥೆಗಳು ಅದಕ್ಕೆ ಮಾತೆಲ್ಲ ಒಂಜಿ ಕೈ ಸೇರಿನ ಹೊರತುಡು ವಿವಿಧ ಸಾಂಸ್ಕೃತಿಕವಾದ ವಿನೋದಾವಳಿದ ಒಟ್ಟಿಗೂ ಈ ಭವ್ಯವಾಯಿನಂಚಿನ ಪದಕಾಣಿಕೆ ದಿಬ್ಬಲದ ಶೋಭಾಯಾತ್ರೆ ಆರಂಭ ಆಪನೆಗೆ ನಮ್ಮ ಸಮಾಜದ ನಮ್ಮ ಹಿಂದೂ ಸನಾತನ ಸಂಸ್ಕೃತಿದ ಹಿರಿಯ ಕಿರಿಯ ಬಂಧುನಗಳ ಸೇರಿಗೆಡು ಈ ಒಂದು ಕಾರ್ಯಕ್ರಮ ಆದಿಯಾದ ಉದೀಪನ ಬೋರ್ಪನಂಚಿನ ಹೊರತುಗಳಿಗೆ ಸೇರ್ನಂಚಿನ ಮಾತ ಗಣ್ಯಾದಿ ಬಿಲ್ಲರಿಗೆ ಮಾತ್ರೆಗಳ ಅರ್ತಿ ಬಿರುತ್ತದೆ ಈ ಸಂದರ್ಭಗಳು ಎದುಕೊಂಡು ಇಂಥ ಕಾರ್ಯಕ್ರಮದ ಪೊರ್ಲ ಬೊಲಿಕೆದ ಕಾರ್ಯಕ್ರಮದ ಪೊರ್ಲುಡೆ ತುತ್ತೈ ಸೇಡು ಸೇರ್ನಂಚಿನ ಶಾರದಾ ಮಹಿಳಾ ಸಮಿತಿಗಳು ಐತೊಟ್ಟದು ವೇದಿಕೆ ಸೇರ್ನಂಚಿನ ಮಾತ ಸಮಿತಿದ ಬದುಕೆರ್ನಗಳ ಸೇರಿಗೆ ನಡಪಂಚಿನ ಈ ಕಾರ್ಯಕ್ರಮದ ಸುರತ ಆರಂಭದ ದೇವೇರ್ನ ಸಿಗಿಪ್ಪನ್ನು ಕೊರಡು ಪಡೆದ ಶಾರದಾ ಮಹಿಳಾ ಸಮಿತಿಯನ್ನು ವಿನಂತಿ ಮಾಡ್ತಾರಲ್ಲ.
ಇಂದು ಈ ಮೂಲ ಹೋಲಿಕೆದ ಕಾರ್ಯಕ್ರಮ ಈ ಕಾರ್ಯಕ್ರಮ ಆದ ಸೇರಿದರೆ ಮಾತ್ರ ಅತಿಥಿಗಳ ವಿನಂತಿ ಅಲ್ಪ ಅಧಿಕೃತವಾದ 7 ದಿನಗಳ ಪ್ರಚನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಅಧಿಕೃತವಾದ ನಮ್ಮ ಶಾರದಾ ಕಲಾ ಮಂಟಪವಾಗುವುದು. ಯಾಕೆಂದರೆ ಇಲ್ಲಿಂದ ಒಂದು ಸಾಂಕೇತಿಕ ಉದ್ಘಾಟನೆ ಈ ವೀರಭಾರತಿ ವ್ಯಾಯಾಮಶಾಲದ ಒಂದು ಯಾರು ನಡೆದಲ್ಲ ಎಂದು ಬಂದು ಅಲ್ಪ ಮಾಡುವ ಕಾರ್ಯಕ್ರಮ ಮಾತೆಲ್ಲ ಸೇರೋಣ ಪಾಲ್ಗೊಳ್ಳ ಪಾತ್ರ ಪನ್ನೊಂದು ಈ ಕಾರ್ಯಕ್ರಮ ಇಂಗ್ಲೊಟ್ಟು ದೀಪ ಪ್ರಜ್ವಲದ ಬಂದರೆ ಮತ್ತು ಸೇರಿದಾಗ ಶ್ರೀಯುತ ಮಂಜಪ್ಪ ಕಾರಣಮಿ ಅದೇ ಬಾಲನ್ನಿ ಬಾಲು ಆಡಿಸಿದ ಮೂಲಕ ಒಂದು ಪುಗಾರ್ತೆ ಪಡೆಯಲಿನ ಅಪ್ಪೆ ಶಿರೂಪ ಭಗವತಿ ಕ್ಷೇತ್ರದ ಒಂದು ಪ್ರಧಾನ ಅರ್ಚಕರಾದ ಆ ಮೂಲಕ ಅಪ್ಪನ ಆರಾಧನೆ ಮಾಡುವ ಮೂಲಕ ಈ ಊರು ನಡುವಿನ ಮಾತ ಕಾರ್ಯಕ್ರಮದ ಉದ್ಘಾಟನೆ ಅನ್ನ ಒಂದು ಪೊರ್ಲ 10 ಮೀರಿನ ಜೋಡಾದ ಪೊರ್ಲ ದಿವ್ಯ ಹಸ್ತದ ವಲ್ದಡ ಅವು ಯಶಸ್ವಿ ಆಪಣೆಗೆ ಮಂಜಪ್ಪ ಕಾರಣವರೇ ಭಗವಂತಿನ ಪ್ರಧಾನ ಅರ್ಚಕರಿಗೆ ಉದಾಹರಣೆ ಹಚ್ಚಿರಂದ್ರ ಈ ಊರು ನಡುವಿನ ಮಾತಕ್ಕೆ ಕೆಲಸ ಕಾರ್ಯ ಅನ್ನ ಒಂದು ಮನಸ್ಸದ ಉಡಲ್ದ ಮಾತ ಆಶೀರ್ವಾದ ಮತ್ತು ಬಿರುಕುನ ಮೂಲಕ ಈ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮ ಬಂದು ನಮಗೆ ಉದ್ದೀಪನ ಮಾಡ್ತಾರೆ ಬಂದು ಸೇರಿದರೆ ಶ್ರೀಯುತ ಮಂಜಪ್ಪ ಕಾರಣವೇರು ಅರೆಂಡು ಶಾರದಾ ಮಹೋತ್ಸವ ಸಮಿತಿ ಶಾರದಾ ಸೇವಾ ಟ್ರಸ್ಟ್ ಶಾರದಾ ಮಂದಿರ ನಿರ್ಮಾಣ ಸಮಿತಿ ಒಂದು ಮೋಕೆಡು ಎದುಕೊಂಡು ಅರೆಗೆ ಈ ಸಂದರ್ಭದ ಉಮೇಶ್ ಕುಲಾಲ್ರು ಶಾಲು ಗೌರವದ ಶಾಲು ಬಾರದ ಗೌರವವನ್ನು ಸಂದೇಶ ಮಾಡ್ಕೊಳ್ಳುವ ವಿನಂತಿ ಶ್ರೀಯುತ ಮಂಜಪ್ಪ ಕಾರಣವೇರು ಇತಿಹಾಸ ಪ್ರಸಿದ್ಧ ಶಿರೂಪ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರ ಪೂಜ್ಯ ಮಂಜಪ್ಪ ಕಾರಣವರಿಗೆ ಅವಲಗನಿತ ಕಾರ್ಯಕ್ರಮದ ರವೀಂದ್ರನಾಥ್ ರೈಕುಲು ಇಕ್ಕಳು ನಮ್ಮ ಸೋಮನಾಥ ದೇವರನ್ನ ಮೊಡಿಯರಿಟ್ಟು ಉಪ್ಪುನಗುಲು ಸೋಮನಾಥ ದೇವರನ್ನ ಈ ಪುಸ್ತಕದ ಇಜ್ಜಂದೆ ಉವೇ ಕಾರ್ಯಲ ನಿರ್ವಿಘ್ನವಾದ ನಡಪರ ಸಾಧ್ಯ ಐತಿ ಅಂಚಿಂದಿ ಸೋಮನಾಥ ದೇವರನ್ನ ಕೊಡಿಯಡಿ ಉಪ್ಪುನ ಮಾತೆಲ್ಲ ಐತ ಒಂದು ಆರಾಧಕರು ಒಬ್ಬ ಮಾಗರದ ಒಡೆಯ ಆಯ್ನ ಸೋಮನಾಥ ದೇವರನ್ನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಒಟ್ಟಿಗೆ ವಕೀಲರು ಅದು ಪುನಃ ರವೀಂದ್ರನಾಥ್ ರೈಕುಲ್ ಇಂಥ ಸಂದರ್ಭ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ ಅಲ್ಲಿ ಪ್ರೀತಿಪೂರ್ವಕವಾದ ಕಾರ್ಯಕ್ರಮದ ಆತ್ಮೀಯವಾದ ಸ್ವಾಗತ ಮಾಡುವುದಲ್ಲ ಹೊರೆಗಾರಿಕೆ ಸಮಿತಿದ ಒಂದು ಪ್ರಧಾನ ಕಾರ್ಯಾಚರಣೆ ಶ್ರೀಯುತ ರವಿಶಂಕರ್ ಸ್ವಾಮೀಶ್ವರರಿಗೆ ಶಾಲು ಮತ್ತು ನೆಪುಣ ಕಾರ್ಯಕ್ರಮದ ಗೌರವ ಸಂದೇಶ ಮಾಡಿಕೊಳ್ಳುವ ವ್ಯಕ್ತಿ ಸನ್ಮಾನ್ಯ ಶ್ರೀಯುತ ರವೀಂದ್ರನಾಥ್ ರೈ ಬಿ ರವೀಂದ್ರನಾಥ್ ರೈಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಡಿಯಾರ್ ಮೈಸೂರು ಎಲೆಕ್ಟ್ರಿಕಲ್ಸ್ ಕಂಪನಿ ಕರ್ನಾಟಕ ಸರ್ಕಾರದ ನಿಕಟಪೂರ್ವ ಅಧ್ಯಕ್ಷರಾದ ಈ ಭಾಗದ ಜನ ಮಾದ ಧಾರ್ಮಿಕ ಸಾಮಾಜಿಕ ಹೆಸರು ತನ್ನನ್ನು ತೊಡಗಿಸುವ ಮೂಲಕ ನಮಗೆ ಮಾರತ್ರೇಗಳ ಒಂದು ಪ್ರೇರಣಾ ಶಕ್ತಿದಾಯ ಪುನಂಚನ ಯುವ ನಾಯಕ ರಚನೆ ಮಾತಿರಲ ಆತ್ಮೀಯ ರಚನ ಈ ಶಾರದಾ ಮಹೋತ್ಸವದ ಕಟ್ಟಡ ವಿಶೇಷವಾದ ಕೊಡುಗೆಲ್ಲ ಪುನಂಚನ ಸಂತೋಷ ನೆರವೇರು ಅರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಪುರುಷೋತ್ತಮ ಗಟ್ಟಿ ನಮ್ಮ ಹೊರೆಗಾರಿಕೆ ಸಮಿತಿಯ ಪ್ರಧಾನ ಸಂಚಾಲಕ ಪುರುಷೋತ್ತಮ ಗಟ್ಟಿ ಮೇಲೆ ಶಾಲಭಾರದ ಗೌರವ ಮಾಡಿಕೊಳ್ಳುವ ವ್ಯಕ್ತಿ ಸೋಮೇಶ್ವರ ಪುರಸಭೆಯ ಸದಸ್ಯರು ಈ ಕಾರ್ಯಕ್ರಮದೊಟ್ಟಿಗೂ ದೇವಲಘಟ್ಟದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನೆಚ್ಚಿನ ಶ್ರೀಯುತ ಚಂದ್ರಾಸ ಅಡ್ಯಂತಾಯರು ಒಂದು ಹಿರಿತನದ ಪ್ರಯಾಣ ಯುವ ಮನಸ್ಸದ ಒಟ್ಟಿಗೂ ಯುವಕೆಯಾದರೂ ತನ್ನನ್ನು ತೊಡಗಿಸಿರಲ್ಲ 75 ವರ್ಷದ ಯುವಕರನ್ನ ಲಕ್ಕನ ಒಂಜಿ ತನ್ನ ಚಾತುರ್ಕೊಂಡು ಬಿಟ್ಟು ಕೂಡ ಚಂದ್ರಾಸ ಅಡ್ಯಂತಾಯರೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶೇಖರ್ ಕಣ್ಣಿಟ್ಕೊಂಡ ನಮ್ಮ ಹೊರೆಗಾರಿಕೆ ಸಮಿತಿಯ ಪ್ರಧಾನ ಸಂಚಾಲಕರು ಅರೆಲ್ಲ 6 ಆತ್ಮೀಯವಾದ ಶಾಲೆಗಳ ಕಾರ್ಯಕ್ರಮದ ಗೌರವ ಸಂದೇಶ ಮಾಡಿಕೊಳ್ಳುವ ವಿನಂತಿ ಚಂದ್ರಾಸ ಅಡ್ಯಂತಾಯರಿಗೆ ಈ ಸಂದರ್ಭದಲ್ಲಿ ಎಂಗಳೊಟ್ಟಿಗೂ ಚಂದ್ರಶೇಖರ್ ಉಚ್ಚಿಲ್ರುಳ್ಳರು ಈ ಒಂದು ಶಾರದಾ ಮಹೋತ್ಸವದ ಬೆರ್ತಲಿಡುಪುನಾರ್ ಐತ ಬಿರೋಡಿಪುನ ಬೆರ್ತಲಿಡುಪುನಾರ್ ಐತೊಟ್ಟಿಗೂ ಈ ಒಂದು ಶಾರದಾ ಕಟ್ಟಡ ಮಂದಿರ ನಿರ್ಮಾಣಕ್ಕೆ ಪೂರ್ಣ ರೀತಿಯ ಒಂದು ಪಣವದ ಸಕಾಯ ಎಲ್ಲ ವ್ಯವಸ್ಥಿತವಾದ ಪೂರ್ಣಾರ್ ಇಲ್ಲಿ ನಮ್ಮನ ಗಂಟೆಯಲ್ಲಿ ಒಂದು ಬಾಜೆಯಲ್ಲಿ ಇರ್ತದ ಈಗ ಬಾಜೆಲ್ಲ ನೀಗಿಸಿದ ಒಂದು ಪಾನೀಯದ ವ್ಯವಸ್ಥೆ ಎಲ್ಲ ಮಲ್ತನಾರು ಶ್ರೀಯುತ ಚಂದ್ರಶೇಖರ್ ಉಚ್ಚಿಯಿಂದ ಸಾರ ಮಧ್ಯಲೆಗೆ ಒಂದು ಬಾಜೆಯಲ್ಲಿ ಪಟ್ಟಣ ಕೆಲಸ ಎಲ್ಲ ಅದನ್ನ ನೇತೃತ್ವ ಅದನ್ನ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಬಂದಿದೆ ಅದರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಅರೆಗೆ ಹರೀಶ್ ಬೈಲು ಆರ್ಪಿ ಕೊಲ್ಯ ಬೇರೆ ಶಾಲು ನೆನಪದ ಕಾಣಿಕೆದ ಗೌರವ ಸಂದೇಶ ಮಾಡಿಕೊಂಡಿದ್ದಾರೆ ಅಜನ ಇಂದಲೊಟ್ಟು ಉಪಸ್ಥಿತರಿಲ್ಲ ಸುರೇಶ್ ಭಟ್ನಾಗರ್ ಶೇಖರ್ ಭಟ್ನಾಗರ್ನ ಈ ಊರು ಭಟ್ನಾಗರ ಭಟ್ಟಿಗೆ
ಶೇಖರ್ ಭಟ್ನಾಗರ್ ಅಂಚಿನ ತನ್ನ ಸುಪುತ್ರ ಏನಂಚಿನ ಸುರೇಶ್ ಅನ್ನೋರು ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ಈ ಊರು ನಡುವ ಸಮಾನ ಧಾರ್ಮಿಕ ಕಜ್ಜಗೆ ಭೂಮಿ ರಾಜಕೀಯದ ಬಣ್ಣ ಕೊರದಲಾಗ ಹಿಂದೂ ಪಂಪನಚಿನ ನೆಲೆಗಳ ಮತ್ತು ಮಾತೆರೆಗಳ ಪೂರ್ಣ ರೀತಿಯ ಒಂದು ಸಹಕಾರ ಕೊಡುವ ಪಂಪನಚಿನ ಈಗಲ ಸುರೇಶ್ ಭಟ್ನಾಗರ್ಲ ಈ ಸಂದರ್ಭಗಳು ಉಪಸ್ಥಿತರಲ್ಲಿ ಅಲ್ಲ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತ ಮತ್ತೊಂದು ಯಶೋಧರ ಕೊಲ್ಯ ಮೇರೆ ಶಾಲು ಬಕ್ಕ ಎಂಬುದ ಕಾಣಿಕದ ಗೌರವವನ್ನು ಸಂದೇಶ ಮಾತನಾಡುವ ವಿಷಯದ ಸುರೇಶ್ ಭಟ್ನಾಗರ ಮೇಲೆ ಅಂಚನೆ ಇಂಗ್ಲೊಟ್ಟು ಈ ಸಂದರ್ಭ ಉಪಸ್ಥಿತರಲ್ಲಿ ಇಲ್ಲ ಭವಾನಿ ಶಂಕರ ಶಾಂತಿ ಕುಂಪಲದ ಧಾರ್ಮಿಕ ಕೇಂದ್ರ ಬಯಲಂಚಿನ ಬಾಲಕೃಷ್ಣ ಮಂದಿರ ಇಚ್ಚೋಟ ಅಂಚನೆ ದುರ್ಗಾ ಪರಮೇಶ್ವರ ಕ್ಷೇತ್ರ ಒಂದು ಆಧ್ಯಾತ್ಮಿಕ ಕೇಂದ್ರವಾದ ನಮ್ಮೊಟ್ಟುಗೊಂಡು ಅಂಚನೆ ದುರ್ಗಾ ಪರಮೇಶ್ವರ ಕ್ಷೇತ್ರದ ನವರಾತ್ರಿ ಶರಣವ ನವರಾತ್ರಿದ ಒಂಬತ್ತಿಂತ ಕಾರ್ಯಕ್ರಮದ ಬಾರಿ ವಿಜೃಂಭಣೆಯ ಗರ್ಭ ಗೌಜಿನ ಅಲ್ಪ ನಡೆದುಕೊಂಡು ಐತ ಒಂದು ಪ್ರಧಾನ ಅರ್ಚಕರ ಅಂಚನ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರ ಅಂಚನ ಭವಾನಿ ಶಂಕರ ಶಾಂತಿ ಅರೆಲ್ಲ ಈ ಕಾರ್ಯಕ್ರಮದ ಮೂಕೆಡೆ ಎತ್ಕೊಂಡು ಅರೆಗೆ ಕೃಷ್ಣ ಬಿಎಂ ಬೇರೆ ಬಂದ ಶಾಲು ನೆಪದ ಕಾಣಿಕದ ಗೌರವವನ್ನು ಸಂದೇಶ ಮಾಡಿಕೊಂಡು ಮಾಡಬೇಕಂತೆ ಇವತ್ತ ಭವಾನಿ ಶಂಕರ ಶಾಂತಿ ಬೇರೆ ಈ ಕಾರ್ಯಕ್ರಮದ ಏಕಲೊಟ್ಟುಗಳೇ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಭಟ್ಟರ ಸಂಘ ಉಳ್ಳಾಲ ವಲಯದ ಮಾಜಿ ಗುರುಕಾರಾದ ಕಸೈಗೋಲಿ ಬಾಗಡೋಜಿ ಭಟ್ಟರ ಸಮುದಾಯ ಭವನದೊಂದಿ ಲೋಕಾರ್ಪಣೆ ಮಾಡ್ಕೊಂಡ ಹೆಗ್ಗಲಿಗೆ ಇದ್ದಂಚಿನ ಜಿತೇಂದ್ರ ಶೆಟ್ಟಿ ನಮ್ಮ ಭಾಜಪದ ವಿವಿಧ ಅನನ್ಯ ಜವಾಬ್ದಾರಿ ಒಂಜಿ ವಹಿಸೊಂದು ಜವಾಬ್ದಾರಿ ತಂದು ಕೆಲಸ ಮಾಡ್ತಾರೆ ಈಗ ಮಾತಿನೆಲ್ಲ ಆತ್ಮೀಯರು ಈ ಜೈವಿರ ಮಾರುತಿ ವ್ಯಾಯಾಮ ಶಾಲೆ ಮೂಲ ಹೆಚ್ಚು ಉಂಟಾತ್ರ ಮೂಲ ನೆರೆಕರೆಂಟೆ ನಮ್ಮ ಶಕ್ತಿ ಭಾರತ ವ್ಯಾಯಾಮ ಶಾಲೆ ಇರ್ತದೆ ಆ ಶಕ್ತಿ ಭಾರತ ವ್ಯಾಯಾಮ ಶಾಲೆ ಪವರ್ ಲಿಫ್ಟರ್ ಅದು ಒಂದು ರಾಜ್ಯ ಮಟ್ಟದ ಪವರ್ ಲಿಫ್ಟರ್ ಆದ್ರೆ ಅದನ್ನ ಒಂದು ಚಾತುರ್ಗಳು ವ್ಯಕ್ತಿಗಳ ಆತ್ಮೀಯ ರಚನ ಶ್ರೀಯುತ ಜಿತೇಂದ್ರ ಶೆಟ್ಟಿ ಕರೆಯಲ್ಲ ಆತ್ಮೀಯವಾದ ಸ್ವಾಗತ ಗಣೇಶ್ ಕಾಂಟ್ರಾಕ್ಟ್ ಕೊಲ್ಯ ಬೇರೆ ಶಾಲು ಬಕ್ಕ ನೆಮ್ಮದ ಕನಕದ ಗೌರವ ಜಿತೇಂದ್ರ ಶೆಟ್ಟಿ ಆಮೇಲೆ ಕಡೆ ಈಗಲೊಟ್ಟು ಪುರುಷೋತ್ತಮ ಗಟ್ಟಿಲೆ ಈಗಲ ಜೈವಿರ ಮಾರುತಿ ವ್ಯಾಯಾಮ ಶಾಲೆದ ಅಧ್ಯಕ್ಷರಾದ ಈ ಊರದ ನಾಡ ಪರ್ಬ ಬಣ್ಣದ ಪುಗಾರ್ತೆ ಪಡೆ ನೆಂಚಿನ ತೊಕ್ಕೊಟ್ಟು ಮೊಸರು ಗುಡಿಕೆ ಬಣ್ಣ ಅವಿಗೆ ಊರೊಬ್ಬರ ನಾಡ ಪರ್ಬದ ಆಚರಣೆ ಮಾಡಿನ ತೊಕ್ಕೊಟ್ಟು ಮೊಸರು ಗುಡಿಕೆದ ಒಂಜಿ ಅಂಜಿ ಅಡಿಪಾಯ ಎತ್ತದ ಅವು ಜೈವೀರ ಮಾರುತಿ ವ್ಯಾಯಾಮ ಶಾಲೆ ಅಂಚಂತಿ ಜೈವೀರ ಮಾರುತಿ ವ್ಯಾಯಾಮ ಶಾಲೆದ ಗುರುಕಾರ್ಯ ಪುರುಷೋತ್ತಮ ಗಟ್ಟಿಲೆ ಆತ್ಮೀಯರು ಅರೆಯಲ್ಲಿ ಸಂದರ್ಭ ಆತ್ಮೀಯವಾದ ಸ್ವಾಗತ ಬಂದದ್ದು ಶೇಖರ್ ಕುಜುಮದಂತೆ ಬೇರೆ ಶಾಲು ನೆಂಪದ ಕಾಣಿಕದ ಗೌರವ ಕೊರಡು ಪಡೆದು ವಿನಂತಿ ಸನ್ಮಾನ್ಯ ಪುರುಷೋತ್ತಮ ಗಟ್ಟಿ ಈಗ ಜೈವಿರ ಮಾರುತಿ ವ್ಯಾಯಾಮ ಶಾಲೆ ಬಿಟ್ಟಾರೆ ಈಗಲ ಮಾತ ಧಾರ್ಮಿಕ ಕೆಲಸಗಳಿಗೆ ಎದುರು ಮಾರ್ಗದರ್ಶನ ಮತ್ತೊಂದು ಬರ್ತಾರೆ ಈಗ ಗೋಪಾಲ್ ಕೊಟ್ಟಾರ್ಲೆ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆದ ನಿಕಟಪೂರ್ವ ಅಧ್ಯಕ್ಷರಾದ ವಿಶ್ವ ಹಿಂದೂ ಪರಿಷತ್ ವಿವಿಧ ಸ್ತರದ ಜವಾಬ್ದಾರಿಯನ್ನು ವಹಿಸೊಂದು ನಮ್ಮ ಸಮಾಜದ ಬಗ್ಗೆ ಒಂದು ಕಾಳಜಿ ಇತ್ತನಾಂಚಿನ ಗೋಪಾಲ್ ಕೊಟ್ಟಾರ್ಲ ನಮ್ಮೊಟ್ಟು ಇಂಥ ಸಂದರ್ಭಗಳು ಉಪಸ್ಥಿತರಿಲ್ಲ ನನಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಹರೀಶ್ ಆಚಾರ್ಯ ಬೇರೆ ಶಾಲು ಬೊಕ್ಕ ನೆಂಪದ ಕಾಣಿಕದ ಗೌರವವನ್ನು ಕೊರಡು ಪಡೆದ ವಿನಂತಿ ಮುಗಿಗೊಡ್ಡಿ ಶಾಲು ಕೈಗೊಡ್ಡಿ ನೆಂಪದ ಕಾಣಿಕೆಯನ್ನು ಸಂದೇಶ ಮಾಡ್ಕೊಂಡು ಪಡೆದ ವಿನಂತಿ ಆಮೇಲೆ ಶಾರದಾ ಮಂದಿರದ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಭಾಜಪದ ಜಿಲ್ಲಾಧ್ಯಕ್ಷರು ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಪಳ್ ಅನ್ನೋಜಿ ನೇತೃತ್ವದ ಸರಿಸುಮಾರು ಒಂಜಿ ರಡ್ಡರ ಕೋಟಿದ ಒಂಜಿ ಮಂದಿರ ಅಂಚನೆ ಹತ್ರ ಆ ಒಂಜಿ ಮುತಾಲಿಕೆಯನ್ನು ವಹಿಸೊಂದು ಬಾರಿ ಯಶಸ್ವಿವಾದ ಎಲ್ಲರ ದಿನಟ್ಟು ಅವು ಸಮಾಜಕ್ಕೆ ಲೋಕಾರ್ಪಣೆ ನಂಚಿನ ಒಂಜಿ ನೇತೃತ್ವ ವಹಿಸಂಚಿನ ಶ್ರೀಯುತ ಸತೀಶ್ ಕುಂಪಳ್ ರೈಲ ಆತ್ಮೀಯವಾದ ಸ್ವಾಗತ ಮಾಡೋದಿಲ್ಲ ಅಂಚನೆ ಶಾರದಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಹಿರಿಯರಾದ ಭೀಷ್ಮೆ ನಮ್ಮ ಉಳ್ಳಾಲದ ಭೀಷ್ಮೆ ಚಿತ್ರಮಂಗೇರಿಗೆ ಆತ್ಮೀಯ ಸ್ವಾಗತ ಅಂಚನೆ ಯುವ ನಾಯಕಿ ಅದೇ ನಮ್ಮ ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಈಗಲ ಗಣೇಶ್ ಕೊಲ್ಯ ಅರೆಗಳ ಆತ್ಮೀಯವಾದ ಸ್ವಾಗತ ಮಾಡೋದಲ್ಲ ಅಂಚನೆ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾದ ಪ್ರಕಾಶ್ ಇದರೆಗಳ ಆತ್ಮೀಯವಾದ ಸ್ವಾಗತ ಮತ್ತೊಂದು ಸೇರಿದಂಚಿನ ಮಾತರೆಗಳ ಆತ್ಮೀಯವಾದ ಸ್ವಾಗತ ಮತ್ತೊಂದು ಹೊರಗಿಬ್ಬರ
ಮೆರವಣಿಗೆದ ಒಂದು ಮರದೀಪದ ಒಂದು ವ್ಯವಸ್ಥಿತವಾದ ಬೆನ್ನಿ ಬೆಂಗಳೂರಿನ ಈಗ ರವಿಶಂಕರ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಿಗೆ ಆತ್ಮೀಯ ಸ್ವಾಗತ. ಅಂಜನೆ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು ಅವರಿಗೆ ಆತ್ಮೀಯ ಸ್ವಾಗತ. ಅವರಿಗೆ ಶೇಖರ್ ಕರೀಕೋಟ ಅವರಿಗೆ ಆತ್ಮೀಯ ಸ್ವಾಗತ. ಇಡೀ ನಿಖಲ ಕೆಲಸ ಇದರ ನಮ್ಮ ಹೊರೆಗಳಿಗೆ ಸಮಿತಿಯ ಕೆಲಸ ಇದರ ಮಾದರಿ ಆತ್ಮೀಯ ಸ್ವಾಗತ ವಾಸ್ತವದ ಕಂಡು ಮಾತನ್ನು ಸಂದೇಶವನ್ನು ಇಟ್ಕೊಂಡು ಪ್ರಥಮವಾದ ನಾಗರ ದೇವರ ಸೋಮನಾಥ ದೇವರ ಶರಣ ಪಾದ ಕಮಲಾರವಿಂದ ದೊಡ್ಡ ಬುರಂದು ವಿಶೇಷವಾದ ಕಾರ್ಯಕ್ರಮ ಇದು ಹೊರೆಕಾಣಿಕೆಯ ಎಲ್ಲದ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಈ ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾದರಿಗೆ ವಿಶೇಷವಾಗಿ ಮಾದರಿಗೆ ನಮಸ್ಕಾರ. ಸಮಯದ ಅಭಾವ ಇತ್ತು ಅವರ 2 ವೈದ್ಯನಂಚಿನ ಮಾತ ಆ ಶಾರದಾಂಬನ ಭಕ್ತರಿಗಳ ವಿಶೇಷವಾದ ನಮಸ್ಕಾರ ಬಂತು. ಒಂಜಿ ಪುಟಿಗೆ ವರುಣ ದೇವರಿಗೆ ಯಾನು ಉಳ್ಳೆ ಅಂತ ಬಂದೊಂದಿತ್ತು ನನ್ನಲ್ಲ ಶಾರದಾಂಬೆ ಬಂಪೇರು ಹೆಂಗ್ ನಾ ಭಾರಿ ಶೋಕದೊಂದು ಕಾರ್ಯಕ್ರಮ ಎಲ್ಲ ಭಾರಿ ಶೋಕ ಕಾರ್ಯಕ್ರಮ ನಡಪೆರನ್ನು ಇರ್ತಲ್ಲ ಆಶೀರ್ವಾದ ಬೋರ್ಡು ಐತ ಹೊತ್ತಿಗೆ ಹನುಮಾನ್ ದೇವರ ಆಶೀರ್ವಾದ ಬೋರ್ಡು ಬಂದೊಂದಿತ್ತು ಲೆಕ್ಕನೆ ಮಾತೆಯರಿಗಳ ಆಶೀರ್ವಾದ ಮಾಡ್ತೀನಿ ಬಂದ ಇತ್ತು ಮಲ್ಲ ಸಭೆಟ್ಟು ವೈದ್ಯರಿಂದ ಅವು ಕಾರ್ಯಕ್ರಮ ಯಶಸ್ವಿದ ಲಕ್ಷಣ ಹೊರೆಕಾಣಿಕೆ ಓಡು ಸಕ್ಸಸ್ ಆಗುದ ಅವು ಅಂತ ಬ್ರಹ್ಮ ಕೆಲಸ ಆಗಿತ್ತು ಅವು ಉದ್ಘಾಟನೆ ಆಗಿತ್ತು ಕಾರ್ಯಕ್ರಮ ಯಶಸ್ವಿ. ಈತ ಹಿರಿಯಗಳು ಬೈದೇರಿ, ಈತ ಜವಣಿಯರು ಬೈದೇರಿ, ಈತ ಜೋಕುಲು ಬೈದೇರಿ, ಶ್ರದ್ಧೆದ ಅಪ್ಪನಾಗ್ಲು ಬೈದೇರಿ, ಅವು ಅರ್ಣ ಭಕ್ತಿರು ಬೈದೇರಿ 6 ತರ್ಪದೆ ಈ ಕಾರ್ಯಕ್ರಮ ಯಶಸ್ವಿಯಾದ ಆ ಪವಿತ್ರವಾದ ಆ ಮೂರ್ತಿ ಬಣ್ಣಗ ಆ ಆಕಾಶರು ಆ ರೀತಿಯ ಚಿತ್ರಗಳು ಮೂಡಿದನ್ನು ಬಂದರೆ ನವಾದ ತೂರ ಇನಿ ಈತು ಶೋಕದ ಈತು ಪೊರ್ಣದ ಕಾರ್ಯಕ್ರಮ ದೇವರನ ಆಶೀರ್ವಾದವನ್ನು ನೆಕ್ಕೆ ಆನಿಡ್ದು ಇನಿಮುಟ್ಟ ಬೆಂದಿದೆ ಆಕಲಿನ ಬೆಗರನ್ನ ಭೂಮಿಗೆ ಬಾರದು ಈತ ಶೋಕದ ಭವ್ಯವಾಯನ ಸುಂದರವಾಯನ ಆತ ಮಲ್ಲವಾಯನ ಒಂಜಿ ಮಂದಿರನು ಇಡೀ ಎಲ್ಲ ಲೋಕಾರ್ಪಣೆ ಆಪನು ಕೊಂಡ ನಂಗೆ ಮಾತಾ ಖುಷಿ ಇನ್ನು ನಮ್ಮ ಇಡೀ ಕ್ಷೇತ್ರಗೊಂದಿಗೆ ಅವನಿ ಮುತ್ತು ರತ್ನದ ಕಿರೀಟ ಐದು ಹೆಚ್ಚ ಪಾತೆರೆ ಅನುಭವಪಟ್ಟಿ ಅವು ನಿತ್ಯ ನಿರಂತರವಾದ ಪಾತೆರೆಗಳ ಐದು ಸೇವೆ ಮಾಡಿಕೊಳ್ಳಿನ ಅವಕಾಶ ಸಿಕ್ಕಾದೆ ಅವು ಬಾಕಿದಕ್ಕೆ ಮಾದರಿ ಆಪನ ಜನಕ್ಕೆ ಕೇಂದ್ರವಾದ ಹಿಂದುತ್ವದ ಅವು ಶಕ್ತಿ ಅವರ ಹನ್ನೊಂದು ಪಾತೆರೆಯ ಅವಕಾಶ ಮಂತ್ರ ಕೊಡ್ತಿನ ಮಾತೆರೆಗಳ ವಿಶೇಷವಾದ ಐತ ಜೀರ್ಣೋದ್ಧಾರದ ಐತ ನವೀಕರಣದ ಅಧ್ಯಕ್ಷರು ಐತ ಒಟ್ಟಿಗೆ ಆಗ್ಲಿನ ಪದಾಧಿಕಾರಿನಾಗಲಿ ಇಳಿತ ಹೊರಕಾಣಿಕದ ಅಧ್ಯಕ್ಷರು ಐಕ ಬೆಂಚಿನಂಚಿನ ಮಾತೆರು ಅಟ್ಲಿಗೆ ವಿಶೇಷವಾದ ಅಭಿನಂದನೆ ಕೊಡೋದು ನಾನಾದ ಬೇಲೆ ಮಂಕುನ ಶಕ್ತಿನ ಪರಮಾತ್ಮೆ ಹೊರಡೆ ಬಂದೊಂದು ಪಾತೆರೆಯ ಅವಕಾಶ ಮಂತ್ರ ಕೊಟ್ಟು ನನಗೆ ಮೂರೇರಿಗಳ ಎನ್ನ ಉಡಂಗಿನ ಸಮ್ಮೇಳನ ಸಂದಾದ ಎನ್ನ ಪಾತೆರ ಒಂಜಿ ರಾಶಿಗೆ ಪುರಿ ಮಾಡಿ ನಮ್ಮ ಸಂತೋಷದಲ್ಲಿ ಮಾತೆಲ್ಲ ಒಂದು ಉಡದ ಪಾತ್ರೆ ಉರಿ ಪುರಿಯನ್ನು ಇಲ್ಲಂದ್ರ 10-12 ಜನ ಅತಿ ಜನ ಇತ್ತರಲ್ಲ ಅರ್ನ ಉರಿಯನ ಪಾತ್ರೆಗೆ ನಮ್ಮ ಅಸ್ತು ಪಡೆದು ಇನ್ನೊಂದು ಇಂಥ ಕಾರ್ಯಕ್ರಮ ಬಂದು ಸೇರಿದರೆ ಶಿವರಾಜ್ ಬೆಟ್ರು ನಮ್ಮ ತುಮಕೂರಡೆ ಹುಟ್ಟು ಬಲತ್ತದೆ ಒಂದು పెద్ద ಜವಾಬ್ದಾರಿ ಕೇಸರಿ ವಿಕ್ರಮ ಅದು పెద్ద ಜವಾಬ್ದಾರಿ ವಹಿಸೋದು ಉದ್ಯಮಿ ಆದ ರೈತರ ಶಾರದಾ ಮಹೋತ್ಸವ ಸಮಿತಿ ಒಟ್ಟುಗಳ ಹಿರಿತನದ ಕೆಲಸ ಮತ್ತು ನಚನ ಶಿವರಾಮ್ ಶೆಟ್ಟಿ ಮಠಕ್ಕೆ ಬಂದು ಸೇರಿದ್ದಾರೆ ಅರೆಗಳ ಶಾರದಾ ಮಹೋತ್ಸವ ಸಮಿತಿ ಮತ್ತು ಶಾರದಾ ಸೇವಾ ಟ್ರಸ್ಟ್ ಆತ್ಮೀಯವಾದ ಸ್ವಾಗತ ಮತ್ತೊಂದು ಪ್ರವೀಣ್ ಪೂಜೆ ಮಗಂದರಿಗೆ ಶಾಲು ನೆಪದ ಕಾರ್ಯದ ಗೌರವವನ್ನು ಒಂದು ಈ ಚಾವಟಿಗೆ ಎದುರುಕೊಂಡು ಮಾಡುವುದರಂತೆ ಶಿವರಾಮ್ ಶೆಟ್ಟಿ ಬಿಜೆಪಿದ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಮತ್ತು ಅಪಗ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಶಿವರಾಮ್ ಶೆಟ್ಟಿ ಇದರ ಕರೆಯ ಆತ್ಮೀಯವಾದ ಸ್ವಾಗತ ಮಾಡುತ್ತಾರೆ. ನಮ್ಮ ವೀರಮಾರುತಿ ದೇವ
आज ಶಾಶ್ವತವಾದ ಪ್ರತಿಷ್ಠಾಪನ ಮುಳ್ಳಿದ ಪ್ರತಿಮೆ ಎಲ್ಲರಿಗೂ ದಿನಟು ಗುಣೋ ಶಾರದ ಮಾತೆ ಪಾದಾರಕ್ಕೆ ಗೋವಿಂದ ಗೋವಿಂದ. ಸುಮಾರು ಶಾರದಾ ಮಹೋತ್ಸವದ ಟ್ರಸ್ಟ್ದ ಅವರಿಗೆ ಸೇರಿಗಡೆ 8 ಲಕ್ಷ ರೂಪಾಯಿ ವೆಚ್ಚಡಿ ಶಾರದಾ ಮಂದಿರ ಶಾಶ್ವತವಾದ ಒಂದು ಪ್ರತಿಷ್ಠೆ ಮಾಡ್ತದೆ. ಅದಕ್ಕೆ ಪೂಜೆ ಪುರಸ್ಕಾರದ ಒಂದು ಶಾರದಾ ಅಪ್ಪನ ಒಂದು ಮುಳ್ಳಿದ ಪ್ರತಿಮೆ ಮುಳ್ಳಿದ ಪ್ರತಿಮೆ ಐದ ಶೋಭಾಯಾತ್ರೆ ಮೊದಲಿಗೆ ಕಾಡಿಗೆ ದೀಪನಗಟ್ಟುದು. ವಿತರಣೆ, ಅನ್ನ ಸಂತರ್ಪಣೆ ರಾತ್ರಿ 8:30ರಿಂದ ಸ್ಥಳೀಯ ಪ್ರತಿಭೆಗಳಿಂದ ಶಾಸ್ತ್ರೀಯ, ದೇಶಭಕ್ತಿ ಮತ್ತು ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೃತ್ಯ ವೈಭವ. ಅಕ್ಟೋಬರ್ 11 ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆಯಿಂದ ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಇವರಿಂದ ಲಲಿತಾ ಸಹಸ್ರನಾಮ, ಬೆಳಿಗ್ಗೆ 9:30ಕ್ಕೆ ದೀಪ ಪ್ರಜ್ವಲನೆ, 10:30ರಿಂದ ಸಮಾರೋಪ ಸಮಾರಂಭವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಪ್ರಸಾದ ವಿತರಣೆ, ನಂತರ ಅನ್ನ ಸಂತರ್ಪಣೆ. ಮಧ್ಯಾಹ್ನ ಹರಕೆಯ ರೂಪದಲ್ಲಿ ಬಂದ ಸೀರೆಗಳ ಏಲಂ ನಡೆಯಲಿರುವುದು. ಸಂಜೆ 5 ಗಂಟೆಯಿಂದ 7ರವರೆಗೆ ಭಜನಾ ಸಂಕೀರ್ತನೆ. ರಾತ್ರಿ 7 ಗಂಟೆಯಿಂದ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕಲಾ ಸಾರಥಿ ತೋನ್ಸೆ ಪುಷ್ಕರ್ ಕುಮಾರ್ ನಿರ್ದೇಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಭಕ್ತಿಭಾವ ಸಂಗೀತ ಚಿತ್ರ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ ರಂಗಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿರುವುದು. ಅಕ್ಟೋಬರ್ 12
ಗಾಡಿ ಓಡಿಸ್ತದೆ ಖಾಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಶಾರದಾ ಮಾತೆಯ ಮಡಿಲಿಗೆ ಅರ್ಪಿಸುವಂತ ಸುಸಂದರ್ಭದಲ್ಲಿ ಸಾವಿರಾರು ಜನರು ಸಾಕ್ಷಿಯಾಗಿ ಈ ಒಂದು ಹೊರೆ ಕಾಣಿಕೆಯನ್ನ ಸಮರ್ಪಿಸುತ್ತಾ ಇದ್ದೇವೆ.
सरस्वती नमस्तभ्यं वरदे कामरूपिणी विद्यारम्भं दृश्यामि सिद्धिर्वदने सदा श्रीमहासरस्वत्यै नमः। मनसोदिष्टप्रार्थनां समर्पयामि। सर्वमङ्गलदातारौ पार्वती परमेश्वरौ गणेशस्कन्धसंयुक्तं वन्दे वाञ्छितसिद्धये। क्षेत्राधिपतये नमः। मनसोदिष्टप्रार्थनां समर्पयामि। ಮಹಾಗಣಪತಿ ದೇವರ ಮುಂದೆ ಗ್ರಾಮದೈವ ಪರಿಸರದ ಎಲ್ಲ ದೈವದೇವರು ನಮ್ಮ ಶುಭ ಸಂಕೇತ ಆ ಲೆಕ್ಕದಲ್ಲಿ ಭಾಳ 40ನೇ ವರ್ಷ ಕಾರ್ಯಕ್ರಮದಲ್ಲಿ ನಾವು ಮಾಡಿರ್ತೇವೆ ಮಂದಿರ ಶಾರದಾ ಮಂದಿರ ಇವತ್ತು ನಾವು ಹಾಗೆ ನಾಳೆ ಹಾಗೆ ವಾರದ ಕಾರ್ಯಕ್ರಮ 9 ತಾರೀಕಿಗೆ ದೇವಿ ಪ್ರತಿಷ್ಠೆ ಹೀಗೆಲ್ಲ ಮಾಡಿ ಈ ಒಂದು ನಮಗೆ ಪರಿಪೂರ್ಣವಾಗಿ ನಮಗೆ ಸಂಪೂರ್ಣ ಊರಿನ ದೇವತೆಗಳು ಸಹಾಯ ಮನೆಗಳ ಸಹಾಯ ಸಿಕ್ಕಿದ್ರು ನಮ್ಮ ಒಂದು ಸ್ನೇಹಿತರು ಗುತ್ತಿಗೆದಾರರು ಇಂಜಿನಿಯರು ಎಲ್ಲ ಕೆಲಸದವರು ಬಾಗಿಲು ಕೆಲಸ ಎಲ್ಲ ಕೆಲಸ ಇದಕ್ಕೆಲ್ಲ ಕೆಲಸಗಳಿಗೆ ಸಹಾಯ ಸಹಕಾರ ಕೊಟ್ಟಂತ ಎಲ್ಲ ಮಾಡಿ ಇವತ್ತು ನಮಗೆ ಒಂದು ಓದೋಳಿ ಇವತ್ತಿನಲ್ಲಿ ನಮಗೆ ಬಿಟ್ಟುಕೊಡುವಂಥ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ಮಾಡಿದ ಯಾವುದೇ ಕಾರ್ಯಗಳು ತಪ್ಪು ದೇವಿ ದೇವರು ನಮಗೆ
ಎಲ್ಲರೂ ಮಾಡಿದಂಥ ಕೆಲಸದಲ್ಲಿ ಏನಾದರೂ ಪಂಚಾಯತ್ ಆಗಿದ್ದು ಅದರಲ್ಲಿ ಪರಿಹಾರ ಕೊಟ್ಟು ಎಲ್ಲರೂ ಕಾಪಾಡಿಕೊಂಡು ಎಲ್ಲ ಸಮಿತಿಗೂ ಪದಾಧಿಕಾರಿಗಳೆಲ್ಲ 3-4 ಮುಗಿದಿದೆ. ಪ್ರತ್ಯೇಕ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಎಲ್ಲ ಕೆಲಸಗಾರರಿಗೆಲ್ಲರಿಗೂ ಆಯುರಾರು ಭಾಗ ಸಂಪರ್ಕ ಕೊಟ್ಟು ಈ ಒಂದು ನಮಗೆ ಸರ್ವ ಸಂಪತ್ತನ್ನು ಕೊಟ್ಟಂಥ ಗ್ರಾಮದ ಊರಿನ ಬರ ಊರಿನ ವಿದೇಶ ಎಲ್ಲ ನಮ್ಮ ಪ್ರತ್ಯಾಭಿಮಾನಿ ಬಂಧುಗಳಿಗೂ ಸಂಘ ಸಂಸ್ಥೆಯ ಪದಾಧಿಕಾರಿ ಸರ್ವತ್ತು ಉತ್ತರೋತ್ತರ ಸರಿ ಆಡಳಿತ ಪ್ರಾರ್ಥನೆ ಮಾಡೋಣ. ನಮ್ಮ ಮಾತಾ ಇದು ವರ್ಷದ್ದು ನಮ್ಮ ನಿರೀಕ್ಷೆ ಪ್ರಕಾರ ಬಂದು ಆ ಸರ್ಕಾರ ಅನುಗ್ರಹವರ ದೇವಿನ ಅನುಗ್ರಹವರ ಈ ಮುನ್ನಡೆ ನೆಲೆ ನೂತನವಾದ ಈ ಮಂತ್ರಲೋಕ ಒಂದು ನಮ್ಮ ಸಂಕಲ್ಪ ಮತ್ತೊಂದ ಆ ಪ್ರಕಾರವಾದ ವಿನೂತನವಾದ ಮಂದಿರ ನಿರ್ಮಾಣವನ್ನು ಕೊಡುತ್ತಿದ್ದೆ. ನಮ್ಮ ಭುವನ್ ಕನ್ಸ್ಟ್ರಕ್ಷನ್ ಆಯ್ತಾ ಸುಂದರ ಗಡ್ಡಿ ಅಂಚನೆ ನಮ್ಮ ಶ್ರೀಕರ್ ನರೇಂದ್ರ ತೋಟ ಆ ಒಂದು ಅಗಲಗಲ ಕೆಲಸದ ಕೂಡ ಒಂದು ಯಥಾ ಪ್ರಕಾರವಾದ ಅಗಲದ ಪ್ರಕಾರವಾದ ಅಗಲದ ಶೇರ್ಪೆ ಸರಿ ಸರಿ ಆಡಿ ಮಾದರಿ ಯಾವುದು ಅಗಲಗಲ ಕರ್ತವ್ಯನು ಯಥಾ ಪ್ರಕಾರವಾದ ಇಷ್ಟೆಡ್ ಆಣ ಸರಿ ಮಾತಲ್ಲ ಆಚಾರ್ಯ ಆಣ ಶೈಲಿ ಮಾತೆಲ್ಲ ಎಡೆ ರೀತಿಯಾದ ನಮ್ಮ ಪಾಲಕರ ಸಮಯ ಪ್ರಯತ್ನಪೂರ್ವಕವಾದ ನಮ್ಮ ಪಾಲಕರು ನಿರ್ಮಾಣ ಅಂಜ 5 ಗಂಟೆಗಳ ಆ ಅಧಿಕಾರವನ್ನು ಅಗಲ ಕೈಗೊಂಡು ಈ ಶುಭ ಮುಹೂರ್ತರು ಗೋಧುಳಿನ ನೋಡು ಅನಂತ ಮಹಾಗಣಪತಿನ ಆರಾಧನೆ ತಂದು ಅದನ್ನು ಕುಲಸ್ವಾಮಿಯಾಂ ಚುಕ್ರದೈವರಾಂ ಚಿತ್ತಿ ಅವಿಶ್ವರ್ಮ ದೇವರನ್ನ ದುಂಬದೇವನ ಪ್ರಾರ್ಥನೆ ನೂತನವಾದ ಪ್ರತಿನಿಧಿ ಮಂದಿರಗಳು ಯಾವ ನಿರ್ಮಾಣರಾವಡೆ ಕೆಲಸಗಾರರ ನೀರಾಟ ದೋಷಕ್ಕಿನ್ನಲ್ಲ ಆ ದೋಷಗಳನ್ನು ಪೂರ ಮಹಾಸರಸ್ವತಿ ದೇವಿ ದೋಷಗಳನ್ನು ಪೂರ ದೂರಮಂತದ ಎಲ್ಲ ಪ್ರಕಾರವಾದ ಆ ಮಂತ್ರಿ ಚಿತ್ತಿ ಕೆಲಸ ಕಾರ್ಯಕ್ರಮ ಚಿತ್ತಿ ಸಂಭಾವನೆ ತಾಳ ಹೆಚ್ಚಿಗೆ ಮ್ಯಾಲಿತ್ತಿನಲ್ಲ ಇವನು ಮನಸ್ಸಿನ ದೇವಂದ ಕೊಟ್ಟರು ಶುಭ ಮುಹೂರ್ತಗಳು ಈ ಕೊಳ್ಳದ ಮಂದಿರ ಶಾರದಾ ಮಂದಿರನ ಸಮಿತಿ ಪ್ರವಾದಗಳು ಎಡ್ಡ ಮನಸ್ಸು ಗುರುತು ಕೊರಡು ಅದೇ ರೀತಿಯಾದ ಪ್ರಪಂಚದ ಶಕ್ತಿ ಸನ್ಮಾನ ಕಾರ್ಯಕ್ರಮ ಸಮಿತಿ ಪ್ರವಾದಗಳು ಹೆಂಗೆ ಕಾಣಿಕೆ ಒಳ್ಳೊಡು ಸಂತೋಷ ಸರಿ ಕಾರಣ ತಂದು ಆ ಬಿಂಜಿತ್ತಿನ ದಿನದ ಪಕ್ಕ ಆಜ ದಿನದ ಆ ಬಿಂಜಿತ ಕಾರ್ಯಕ್ರಮವು ಯಾವ ನಿರ್ಯುಕ್ತವಾದ ಕುಂದಗಳಿಂದ ಒಂದು ಮಾತು ಕಾರ್ಯಕ್ರಮ ಎಲೆಕ್ಟ್ರಿನ್ ಕಾತನ ಜೊತೆ ಆ ಜಮೀನಿನ ಆ ಸರಸ್ವತಿನ ಪ್ರತಿಷ್ಠಾ ನೂತನ ಸಮಸ್ಯೆ ವಿಷಯಗಳನ್ನು ಮಾದ ದೂರ ಮಂತದ್ದು ಅಭಿಜಿತ ಎಲ್ಲದ ಕಾರ್ಯಕ್ರಮ ವಿಜೃಂಭಣೆ ವೈಭವ ಸಾಂಗಂಬರಂಗಬಲ್ಲವರು ಅದರ ಪಾಲ್ಗೊಂಡು ಅಂಚನೆ ತಾರೀಕು 9ನೇ ತಾರೀಕು ವಾರ್ಷಿಕ 41ನೇ ಶಾರದಾ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದ ಮಾದ ರೀತಿಯಾದ ಎಲ್ಲ ಶನಿವಾರದ ಅಭಿಜಿತ ಕಾರ್ಯಕ್ರಮದ ಮಾತ ಸರ್ವ ಸಮಿತಿ ಸರ್ವ ಸದಸ್ಯರೆಲ್ಲ ಗ್ರಾಮಸ್ಥರ ಮಾತುಗಳು ಕೂಡ ಒಂದು ಏಕಮನಸ್ಕರದ ಅಭಿಜಿತ ಮಾತ ಕಾರ್ಯಕ್ರಮ ಎರಡು ರೀತಿಯಾದ ಗುರುವಿನ ಪಾದಕ ಮಹಾಕಾರ್ಯದ ಪಾದ ಗರುಡ ಅಂಜನಗಡ್ಡೆ ಮನಸ್ಸುಡು ಸುಂದರಗಡ್ಡೆ ಮಾತೆಲ್ಲ ಕೆಲಸ ಮಾತೆಲ್ಲ ಒಂದು ಪ್ರತ್ಯಕ್ಷ ಪರೋಕ್ಷವಾದ ಕೆಲಸ ಕಾರ್ಯ ಮಾತುಗಳಿಲ್ಲ ಅದನ್ನ 6 ಮತ್ತು ಚಿಂತೆ ಕಾರ್ಯಕ್ರಮ ಕೆಲಸ ಕಾರ್ಯಗಳ ದೇವರಾತ್ಮ ಪಾದಗಳ ಎಡೆಮಂತು ಹೊಡೆದು ಮಹಾಗಣಪತಿ ದೇವರೆಡಲ ಮಹಾ ಸರಸ್ವತಿರೆಡಲ ವಿಶ್ವಕರ್ಮ ದೇವರೆಡ ಭಕ್ತಿಗಳ ಸ್ಥಿರವಾದ ಪ್ರಾರ್ಥನೆ ಮಹಾಗಣಪತಿ ನಮಃ ಲಂಬೋದರ ನಮಸ್ತಭ್ಯಂ ಸತತಂ ಮಮೋದಕಪ್ರಿಯಂ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಪತೇ ನಮಃ ವಿಶ್ವಕರ್ಮಣೇ ನಮಃ ಪಾಠ ಪ್ರಾರ್ಥನಾಂ ಪಾಠ ಪ್ರಾರ್ಥನಾಂ ಸಮರ್ಪಯಾಮಿ.
ಮೂಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಶ್ರೀ ಶಾರದಾ ಮಂದಿರ ನಿರ್ಮಾಣ ಸಮಿತಿ ಬಂಧುಗಳೇ, ಶ್ರೀ ಶಾರದಾ ಮಂದಿರ ಲೋಕಾರ್ಪಣೆ ಹಾಗೂ ಶ್ರೀ ಶಾರದಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಕಳೆದ 42 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಶಾರದಾ ಮಹೋತ್ಸವವನ್ನು ಈ ಭಾಗದಲ್ಲಿ ನಡೆಸಿಕೊಂಡು ಬಂದು ಇದೀಗ 43ನೇ ವರ್ಷದ ಈ ಶ್ರೀ ಶಾರದಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಕೊಲ್ಯದ ಈ ಪರಿಸರದಲ್ಲಿ ಶ್ರೀ ಶಾರದಾ ಮಂದಿರ ಲೋಕಾರ್ಪಣೆಯಾಗುತ್ತದೆ. ಕಳೆದ ಅನೇಕ ದಶಕಗಳಿಂದ ವೈದಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯಾಗಿರಿ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಬಂಧುಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಮೊದಲ ದಿನದ ಈ ಧಾರ್ಮಿಕ ಇಲ್ಲಿ ಶಾರದಾ ಮಂದಿರ ಲೋಕಾರ್ಪಣಾ ಸಂದರ್ಭದ ಹೊರತು ಕಪ್ಪಡದ ವೀರವಾದ 2 ವರ್ಷದ ಕೈತವಿದ್ದು ನಮ್ಮ ಪರಿವಾರದ ಮೆರವಣಿಗೆ ಮೊದಲ ಕಾರ್ಯಕ್ರಮದ ಮೆರವಣಿಗೆಯ ಒಟ್ಟು ಶಾರದಾ ಮಾತೆಯ ಮೂಡಿ ದೀಪದ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ ಹೊರತು ಶ್ರೀ ಶಾರದಾ ಮಾತೆಯ ಪಾದಾರಕ್ಕೆ ಗೋವಿಂದಾರಿ ಗೋವಿಂದ.
गोपाल सर्वैर्वैष्णवे माता गावो मे मातृस्यासपुष्टदानेन गवान्दर्याम श्री गोपाल कृष्ण प्रियदाम श्री गोपाल कृष्ण प्रियदाम श्री कृष्ण कृष्णं नारायण वन्दे कृष्ण वन्दे भजप्रियम्